ವಿಶ್ವದ ಅತ್ಯಂತ ದೊಡ್ಡ ರಿಟೇಲ್ಗಳಲ್ಲಿ ಒಂದಾದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ತನ್ನ ರಿಟೇಲ್ ಹೆಜ್ಜೆ ಗುರುತುಗಳನ್ನು ವಿಸ್ತರಿಸಿ 2023ರ ಹಣಕಾಸು ವರ್ಷಕ್ಕೆ ತನ್ನ ಜಾಗತಿಕ ವಿಸ್ತರಣೆ ಯೋಜನೆಯ ಅಂಗವಾಗಿ 750 ಮಳಿಗೆಗಳನ್ನು ಹೆಚ್ಚಿಸುವ ಗುರಿಯನ್ನ ಹೊಂದಿದೆ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಇದೀಗ ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇತ್ತು. 25ನೇ ವರ್ಷದ ಸಂಭ್ರಮಾಚರಣೆಯ ಲೋಗೋವನ್ನ ಅನಾವರಣಗೊಳಿಸಲಾಯಿತು. ವಿಶ್ವದ ಅತ್ಯಂತ ದೊಡ್ಡ ರಿಟೇಲರ್ಗಳಲ್ಲಿ ಒಂದಾದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಹತ್ವಾಕಾಂಕ್ಷೆಯ ಜಾಗತಿಕ ಪ್ರಗತಿಯ ಯೋಜನೆಯನ್ನ ತನ್ನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಪ್ರಕಟಿಸಿದ್ದು, ಇದು ಕಂಪನಿಯು ತನ್ನ ರಿಟೇಲ್ ಜಾಲವನ್ನ ಈ ವರ್ಷ 250 ಶೋರೂಂಗಳಿಂದ ಮುಂದಿನ 5 ವರ್ಷಗಳಲ್ಲಿ 750 ಮಳಿಗೆಗಳಿಗೆ ವಿಸ್ತರಿಸಲಿದ್ದು, 2023ರ ವೇಳೆಗೆ ವಾರ್ಷಿಕ ವಹಿವಾಟು 45,000 ಕೋಟಿ ರೂಪಾಯಿ ಮೀರಲಿದೆ ಮತ್ತು ಗ್ರೂಪಿನ ವಹಿವಾಟು 50,000 ಕೋಟಿ ರೂಪಾಯಿಗಳು ಮೀರಲಿದೆ. ಈ ಸಮೂಹ ಪ್ರಸ್ತುತ ಭಾರತ, ಮಿಡಲ್ ಈಸ್ಟ್, ಸೌತ್ ಈಸ್ಟ್ ಏಷ್ಯಾ ಮತ್ತು ಅಮೆರಿಕಗಳನ್ನ ಒಳಗೊಂಡು ಒಟ್ಟು 10 ರಾಷ್ಟ್ರಗಳಲ್ಲಿ ರಿಟೇಲ್ ಮಳಿಗೆಗಳನ್ನು ವಿಸ್ತರಿಸಿದೆ. ಇದರ ಬೃಹತ್ತಾದ ವಿಸ್ತರಣೆ ಯೋಜನೆಯು ಕಂಪನಿಯು ತನ್ನ ಹೆಜ್ಜೆ ಗುರುತನ್ನ ಟೈರ್ 1 ಮತ್ತು ಟೈರ್ 2 ನಗರಗಳಿಗೆ ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ವಿಸ್ತರಿಸುವುದನ್ನ ಕಾಣಲಿದ್ದು, ಬೆಳೆಯುತ್ತಿರುವ ಆಭರಣ ಮಾರುಕಟ್ಟೆಗೆ ಸೇವೆ ಒದಗಿಸಲಿದೆ. ಕಂಪನಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ವಿಸ್ತರಣೆ ಯೋಜನೆಯನ್ನ ಹೊಂದಿದ್ದು, ಬಾಂಗ್ಲಾದೇಶ, ಶ್ರೀಲಂಕಾ, ಆಸ್ಟ್ರೇಲಿಯಾ, ಕೆನಡಾ, ಈಜಿಪ್ಟ್ ಮತ್ತು ಟರ್ಕಿ ಮಾರುಕಟ್ಟೆಗಳಿಗೆ ಪ್ರವೇಶಿಸಲಿದೆ. ಸಮೂಹದ 40% ವಹಿವಾಟು ಕಂಪನಿಯ ಭಾರತದ ಹೊರಗಡೆಯ ವಹಿವಾಟಿನಲ್ಲಿ ಉತ್ಪಾದನೆಯಾಗುತ್ತಿದೆ. ಈ ಸಂದರ್ಭದಲ್ಲಿ ಮಹೇಂದ್ರ ಬ್ರದರ್ಸ್ನ ನಿರ್ದೇಶಕರಾದ ಸೌನಕ್ ಪಾರೀಖ್, ಮಲಬಾರ್ ಗ್ರೂಪ್ನ ಎಂಡಿ, ಭಾರತದ ವ್ಯವಸ್ಥಾಪಕರಾದ ಆಶರ್ ಓ, ಗ್ರೂಪ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಕೆಪಿ ಅಬ್ದುಲ್ ಸಲಾಂ ಮತ್ತು ಅಬ್ದುಲ್ ಮಜೀದ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ವಿ4 ನ್ಯೂಸ್ 24/7 ಮುಂಬೈ.